ಆಡಳಿತ ವ್ಯವಸ್ಥೆಯ ಲೋಪದೋಷಗಳ ವಿರುದ್ಧ ಹೋರಾಟ ಮಾಡುವುದು ಮಾತ್ರವಲ್ಲ, ಮಾತನಾಡಿದರೂ ಸುಳ್ಳು ಕೇಸುಗಳನ್ನು ದಾಖಲಿಸಿ ಬಡವರ, ದುಡಿಯುವ ವರ್ಗದವರ ಹೋರಾಟಗಳನ್ನು ಹತ್ತಿಕ್ಕುವ ಪ್ರಯತ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದಾಗುತ್ತಿದೆ. ಇಂದು ಆಡಳಿತ ವ್ಯವಸ್ಥೆ ಶ್ರಮಿಕ ವರ್ಗದ ಸಮಸ್ಯೆಗಳಿಗೆ ಕಿವಿಗೊಡದೆ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸವನ್ನ ಮಾಡುತ್ತಿದೆ. ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ದುಡಿಯುವ ವರ್ಗವನ್ನ ಸರ್ಕಾರ ಶೋಷಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ವಸಂತಾಚಾರಿ ಆರೋಪಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಮೂಡುಬಿದಿರೆ ವಲಯ ಸಮಿತಿಯ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದ ಕಟ್ಟಡ ಕಾರ್ಮಿಕ ವಲಯ ಮಟ್ಟದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. స్వాతంత్ర ఓరుడు సంవిధానబద్ధమైన హక్కు పడిన విచారణ నమ్మకు ముందు నమ్మనే ప్రస్తుతం కార్మికుల ప్రస్తుతంగా నమ్మకి సర్కారు పాతిడాపులు కోటి గంటల అభియాన కార్మిక సచివులు వందేరు కార్మిక సచివేరు సేట్ కార్మిక ఇలాఖೆ అధికారులకు భ్రష్టాచారం వందేరు ఇది అతని వజా మల్పడు తనిఖీ మల్పడు పన్నగా ఇది నామపడిండ ನಮ್ಮ ಮಿತ್ರ ಈ ಕ್ರಿಮಿನಲ್ ಕೇಸ್ ಬಾದ ನಮಗೆ ನ್ಯಾಯಪಡಂಗ ಸಿಕ್ಕಿಲ್ಲ ಭಾರತದೇಶದ ಸಂವಿಧಾನವನ್ನು ಹಕ್ಕು ಬಾಧ್ಯತೆ. ಸಿಐಟಿಯು ಮೂಡಬಿದ್ರೆ ತಾಲೂಕು ಅಧ್ಯಕ್ಷೆ ರಮಣಿ, ಕಾರ್ಯದರ್ಶಿ ರಾಧಾ, ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷ ಜಯಾನಂದ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಶಂಕರ್ಪಾಲ್ ಪಾಡೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.